ಇನ್ನು ಒಂದೇ ತಿಂಗಳಲ್ಲಿ ಮಂಗಳೂರು ಬೆಂಗಳೂರು ನಡುವೆ ವಂದೇ ಭಾರತ್ ರೈಲು ಓಡಾಟ ಆರಂಭವಾಗಲಿದೆ. ಈ ಭಾಗಕ್ಕೆ 3 ರೈಲುಗಳು ಬರಲಿದ್ದು ಸದ್ಯದಲ್ಲೇ ಈ ಬಗ್ಗೆ ಸಭೆ ನಡೆಸಲಾಗುವುದು ಅಂತ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಅವರು ಮಂಗಳೂರು ಜಂಕ್ಷನ್ ರೈಲು ನಿಲ್ದಾಣದಲ್ಲಿ ಅಮೃತ್ ಭಾರತ್ ಯೋಜನೆಯಡಿ ನಡೀತಾ ಇರುವ ಕಾಮಗಾರಿ ಪ್ರಗತಿ ಪರಿಶೀಲನೆಯನ್ನ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಇದೇ ವೇಳೆ ಅವರು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಕಾರ್ಯವೈಖರಿಯನ್ನ ಶ್ಲಾಘಿಸಿದರು. ನಮ್ಮ ಸಹೋದರ ಚೌಟ ಎಂಪಿ ಆದ್ಮೇಲೆ 3 ರೈಲ್ವೆ ಬರ್ತದೆ. ನಿಮಗೆ ಇದೊಂದು ಕಷ್ಟಕರವಾದ ಇಡೀ ಭಾರತ ದೇಶದಲ್ಲಿ 3 ರೈಲ್ವೆ ಒಂದೇ ಲೋಕಸಭಾ ಕ್ಷೇತ್ರ ಬರ್ತಕ್ಕಂಥದ್ದು ಇರೋದು ಅದು ಮಂಗಳೂರು ಒಂದೇ. ಆ 3 ಇದನ್ನ ಒಂದುಗೂಡಿಸ್ಕೊಂಡು ಹೋಗ್ತಕ್ಕಂಥದಕ್ಕೆ ಒಂದು ಸಭೆ ಕರೆದಿದ್ದೀವಿ. ನಾನು ಮಂತ್ರಿ ಆದ ತಕ್ಷಣ ಚೌಟ ಅವರು ಲೋಕಸಭಾ ಸದಸ್ಯ ಫಸ್ಟ್ ಬಂದಿದ್ದು ಇಲ್ಲಿಗೇನೆ. ಅದಕ್ಕೋಸ್ಕರವಾಗಿ ಚರ್ಚೆ ಮಾಡಿ ನಮ್ಮ ಸಹೋದರ ಚೌಟ ಎಂಪಿ ಆದ್ಮೇಲೆ 3 ರೈಲ್ವೆ ಬರ್ತದೆ. ನಿಮಗೆ